ಸಿಪಿಐ ಕಾಂಜಿಂಗಾಡ್ ಎಂಎನ್ ಸ್ಮಾರಕ ಹಾಗೂ ಕಂದಾಯ ಸಚಿವರ ಕಚೇರಿಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರಮಣವನ್ನು ಖಂಡಿಸಿ ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಹೊಸಂಗಡಿಯಲ್ಲಿ ಪ್ರತಿಭಟನೆ ನಡೆಯಿತು. ಮಂಡಲಾಧ್ಯಕ್ಷ ದಯಾಕರ್ ಮಾಡರವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯನ್ನ ಮಂಡಲ ಕಾರ್ಯದರ್ಶಿ ಅಜಿತ್ ಎಂಸಿ ಉದ್ಘಾಟಿಸಿ ಮಾತನಾಡಿದರು. ಸಿಪಿಐ ಮಂಜೇಶ್ವರ ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಆರ್ಕೆ, ಎಐವೈಎಫ್ ಜಿಲ್ಲಾ ಸಮಿತಿ ಸದಸ್ಯ ಹರೀಶ್ ಕೆಆರ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಎಂಎನ್ ಸ್ಮಾರಕ ಕಾರ್ಯಾಚರಿ ಪುನಂಚಿತಿನ ಸೈಡ್ ಇಡೊಂಜಿ ಕೊಠಡಿ ಉಂಡು ನಮ್ಮ ಕೇರಳದ ಕಂದಾಯ ಸಚಿವರಾಯಿನ ಇ ಚಂದ್ರಶೇಖರ್ನ ಆ ಒಂಜಿ ಕೊಠಡಿಗೆ ಯೂತ್ ಕಾಂಗ್ರೆಸ್ ದಕ್ಕಲು ಕಲ್ಲು ದಕ್ಕದು ಒಂಜಿ ಗೂಂಡಾ ವರ್ತನೆ ಮಲ್ತದು ಸಿಪಿಐದ ಆಫೀಸ್ದ ಮಿತ್ತಲ ಸಚಿವರನ ಆಫೀಸ್ದ ಮಿತ್ತಲ ಒಂಜಿ ಆಕ್ರಮಣ ಮಂತಿದ್ದೇವೆ. ಈ ಒಂಜಿ ಆಕ್ರಮಣನ ಖಂಡಿಸವನ್ನಾಂಡು ಇನಿ ಈ ಬಯ್ಯದ ಬರ್ತಗು ಹೊಸಂಗಡಿಡಾಂಡು ಈ ಒಂಜಿ ಪ್ರತಿಭಟನೆ ಕಾಂಗ್ರೆಸ್ ಪಂಪಿನ ಗಾಂಧಿ ಮುಖವಾಡ ಪಾಡಂದು ಇತ್ತೆ ಕೇರಳ ತಿರುವನಂತಪುರದ ಮಂಜೇಶ್ವರ ಮುಟ್ಟ ಒಂಜಿ ರೀತಿದ ಆಕ್ರಮಣ ಕೊಡೆ ರಾಷ್ಟ್ರೀಯ ಅಂತಂದಿಲ್ಲ. ಭಾಗ್ಯ ನಾರಾಯಣ ಕುಂಬ್ಳೆ, ರಾಘವ ಕುಂಬ್ಳೆ, ರಾಜಡಿ, ಶರತ್ ಬೆಜ್ಜಾ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. യൂത്ത് കോൺഗ്രസ് ഗുണ്ടകളെ നിങ്ങൾക്ക് ഈ നാട്ടിൽ മാപ്പില്ല. ഇൻക്ലാബ് സിന്ദാബാദ്, എഐവൈഎഫ് സിന്ദാബാദ്, പ്രതിഷേധ ധർണ സിന്ദാബാദ്, ഇൻക്ലാബ് സിന്ദാബാദ്, എഐവൈഎഫ്